ಮಂಗಳೂರಿನ ಮರ್ಚೆಂಟ್ಸ್ ಫುಟ್ಬಾಲ್ ಕ್ಲಬ್ ವತಿಯಿಂದ ನಗರದ ಫುಟ್ಬಾಲ್ ಮೈದಾನದಲ್ಲಿ ನಡೆದ ನಾಕ್ಔಟ್ ಫುಟ್ಬಾಲ್ ಪಂದ್ಯಾಟದಲ್ಲಿ ಸಂತ ಅಲೋಷಿಯಸ್ ಕಾಲೇಜು ತಂಡವು 1-0 ಗೋಲುಗಳಿಂದ ಎಫ್ಸಿ ಮಂಗಳೂರು ತಂಡವನ್ನು ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಮಂಗಳೂರಿನ ಫುಟ್ಬಾಲ್ ಮೈದಾನದಲ್ಲಿ ಡಿಸೆಂಬರ್ 21ರಿಂದ 31ರ ತನಕ 16 ತಂಡಗಳ ನಡುವಿನ ನಾಕ್ಔಟ್ ಫುಟ್ಬಾಲ್ ಪಂದ್ಯಾವಳಿಗಳು ಜಿದ್ದಾಜಿದ್ದಿನ ಪಂದ್ಯಾಟದಲ್ಲಿ ಮಂಗಳೂರಿನ ಸಂತ ಅಲೋಷಿಯಸ್ ತಂಡವು ಆತಿಥೇಯ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿ ಟ್ರೋಫಿಯನ್ನ ಕಿತ್ತುಕೊಂಡಿತು. ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಅವರು ಟ್ರೋಫಿಯನ್ನ ನೀಡಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಅವರು, ಸೋಲೆ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳುವ ಮೂಲಕ ಪ್ರತಿಯೊಬ್ಬ ಕ್ರೀಡಾಪಟುವು ಕ್ರೀಡಾಂಗಣಕ್ಕಿಳಿದರೆ ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮಲು ಸಾಧ್ಯ. ಗೆದ್ದಾಗ ಸಂಭ್ರಮಿಸದೆ ಮುಂದಿನ ಪಂದ್ಯಕ್ಕೆ ತಯಾರು ಆಗಬೇಕೆಂದು ಕರೆ ನೀಡಿದರು. ಅಂದರೆ ಈ ಏಜ್ನಲ್ಲಿನೂ ಒಂದು ಫೈನಲನ್ನು ಸೋತೋದಕ್ಕೆ ದಯವಿಟ್ಟು ನೀವು ಮನದನ್ನು ಬಿಡಬಾರದು. ಸ್ವಲ್ಪ ಇನ್ನೂ ಖುಷಿ ನೋಡಬೇಕು ನಿಮ್ಮ ಮುಖದಲ್ಲಿ. ಐ ನೋ ದಟ್ ದಿಸ್ ಹರ್ಟ್ಸ್ ಯು, ಕರೆಕ್ಟ್? It will hurt, but when it's going to hurt, you're only going to get better. Because this game, with so many minutes you're putting on the ground is not the end of the world. It's only going to make you a better sports person. If you're not going to face defeat at this age, then it will be very difficult when you're going to go up. You have to take it with your chin up. Now, I know it's going to hurt, but everything that hurts will only become better as you grow up. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಡಿಎಂ ಅಸ್ಲಂ ವಹಿಸಿದ್ರು. ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರ ಹಾಗೂ ಉದ್ಯಮಿ ಅಬ್ದುಲ್ ಕೆ ಬಾಲಕೃಷ್ಣ ಪೈ, ಪಾಲಿಕೆಯ ಸದಸ್ಯ ಅಬ್ದುಲ್ ಲತೀಫ್, ಸಂಶುದ್ದೀನ್ ಬಂದರ್, ಜೀವನ್ ಫಯಾಜ್, ಹರಿಶ್ಚಂದ್ರ ಬೆಂಗ್ರೆ, ಲತೀಫ್ ಕಸಬಾ, ಭಾಸ್ಕರ್ ಬೆಂಗ್ರೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.